ಮಲ್ಲಿಗೆ ಗಿಡವನ್ನು ಯಾವ ಸೀಸನ್ಸಲ್ಲಿ ನೆಡ್ಬೋದು? ಅಂದರೆ ಮಳೆಗಾಲದಲ್ಲಿ, ಬೇಸಿಗೆ ಕಾಲದ ಆ ರೀತಿಯಾಗಿ ತುಂಬ ಕ್ವಶನ್ಸ್ಗಳು ಬಂದಿವೆ. ಅದರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಇವತ್ತು ಮಣ್ಣಿನಲ್ಲಿರುವ ಗಿಡ ಮಣ್ಣಿನಲ್ಲಿ ಹರಿದು ಕೊಡುವುದಾದರೆ ಅದನ್ನು ಮಳೆಗಾಲದಲ್ಲಿ ಮಾತ್ರ ನೆಡಬೇಕು. ಬೇರೆ ಯಾವ ಕಾಲದಲ್ಲಿ ಸಹ ಅದನ್ನು ನೆಟ್ಟರೆ ಆಗುವುದಿಲ್ಲ. ಈಗ ನಾನು ನಮ್ಮ ಈ ಒಂದು ಮಲ್ಲಿಗೆ ಗಿಡವನ್ನು ಇದನ್ನು ಹರಿದು ಅಥವಾ ಹಾರೆ ಪಿಕ್ಕಾಸಿನಲ್ಲಿ ಹರಿದು ನಿಮಗೆ ಕೊಟ್ಟರೆ, ನೀವು ಅದು ಮಳೆ ಬರುವಾಗ ಮಾತ್ರ ನೆಟ್ಟರೆ ಅದು ಬದುಕ್ತದೆ, ಬೇಸಿಗೆಯಲ್ಲಿ ಅದು ಬದುಕುವುದಿಲ್ಲ. ಆದರೆ ಇವತ್ತು ಲಕೋಟೆಯಲ್ಲಿ ಬಂದಂಥ ಗಿಡಗಳನ್ನು ಯಾವ ಕಾಲದಲ್ಲಿಯೂ ನೆಡ್ಬೋದು. ಮಳೆಗಾಲದಲ್ಲಿ ನೆಡುವುದು ಒಳ್ಳೆಯದಲ್ಲ. ಮಳೆಗಾಲದಲ್ಲಿ ಮಳೆ ಬರುವಾಗ ನಾವು ಮಣ್ಣನ್ನು ಅಗಿಲೇಬಾರದು. ನಾವು ಮಣ್ಣನ್ನು ಅಗಿದೆವು ಅಂದರೆ 50% ಇಳುವರಿ ಕಡಿಮೆ ಆಗ್ತದೆ ನಮಗೆ. ನೀವು ಮಳೆಗಾಲದಲ್ಲಿ ಮಳೆ ಬರುವಾಗ ಮಣ್ಣನ್ನು ಅಗಿದ್ರಿ ಹಾರೆ ಪಿಕ್ಕಾಸಿನಲ್ಲಿ ಅಂದರೆ ನಿಮಗೆ ಇಳುವರಿ ಅರ್ಧವಾಸಿಗೆ ಬರ್ತದೆ, ರೋಗ ಬರ್ತದೆ, ಗಿಡ ಸಾಯ್ತದೆ. ಅಷ್ಟು ತೊಂದರೆ ಇರುವಂಥ ವಿಷಯ ಅದು. ಹಾಗಾಗಿ ಮಳೆ ಬರುವಾಗ ನಾವು ನಡುವುದು ಒಳ್ಳೆಯದಲ್ಲ. ಮಳೆ ಇಲ್ಲದಾಗ ಯಾವಾಗ ಬೇಕಾದರೂ ನಡ್ಬೋದು, ಬೇಸಿಗೆಯಲ್ಲಿ ನಡ್ಬೋದು, ಚಳಿಗಾಲದಲ್ಲಿ ನಡ್ಬೋದು. ಮಳೆಗಾಲದಲ್ಲಿ ನಡಬೇಕಾದ್ರೆ ಮಳೆ ಇಲ್ಲದಾಗ ನಡಬೇಕು. ನಾವು ಒಂದೆರಡು ದಿವಸ ಮಳೆ ಇರುವುದಿಲ್ಲ ನೋಡಿ, ಆವಾಗ ಹೊಂಡ ತೆಗಿಬೇಕು, ಆವಾಗ ನಡಬೇಕು. ನಾವು ಮಳೆ ಬರುವಾಗ ನಡಲೇಬಾರ್ದು. ಮತ್ತು ಇನ್ನೊಂದು ಕ್ವಶನನ್ನು ಕೇಳಿಕ್ಕಿತ್ತು. ಈಗ ನೀವು ಹೇಳಿದರೆ ಲೊಕಟೆಯಲ್ಲಿ ನಾವೀಗ ಕೃಷಿ ಬೆಳೆಸ್ಬೋದು ಅಂತ. ಜನರಲ್ಲಿ ಜಾಸ್ತಿಯಾಗಿ ಅದೊಂದು ಇದೆ, ನಾವು ಲೊಕಟೆಯಲ್ಲಿ ನೆಟ್ಟರೆ ಆ ಕೃಷಿ ಜಾಸ್ತಿ ವರ್ಷ ಬರಲ್ಲ, ಮತ್ತು ಮಣ್ಣಲ್ಲಿ ನೆಟ್ಟರೆ ಅದು ಜಾಸ್ತಿ ವರ್ಷ ಬಾಳಿಕೆ ಬರುತ್ತೆ ಅಂತ. ಅದರ ಬಗ್ಗೆ ಏನಾದರೂ ನಿಮಗೆ ಹೇಳಿಕ್ಕಿದ್ರೆ? ನೋಡಿ, ಇವತ್ತು ಮಣ್ಣು ಹಾಳಾಗುವುದು ಅಂತ ಇಲ್ಲ, ಮಣ್ಣು ಹಾಳಾಗುವ ವಸ್ತು ಅಲ್ಲ. ಮನುಷ್ಯ ಮಾತ್ರ ಪ್ರಾಯ ಆಗುವಾಗ ಅವನು ಸಾಯ್ತಾನೆ, ಅಥವಾ ಒಂದು ಗಿಡ ಪ್ರಾಯ ಆಗುವಾಗ ಅದು ಸತ್ತು ಹೋಗ್ತದೆ. ಮಣ್ಣು ಆ ರೀತಿ ಇಲ್ಲ. ಮಣ್ಣು ಹಳೆಯದಾಗುವುದು, ಮಣ್ಣು ಹಾಳಾಗುವುದು ಇದೆಲ್ಲ ಇಲ್ಲ. ಮಣ್ಣು ಯಾವಾಗ ಹಾಳಾಗ್ತದೆ ಅಂತ ಹೇಳಿದರೆ, ನಾವು ಮಣ್ಣಿನ ನಿರ್ವಹಣೆಯನ್ನು ಸರಿಯಾಗಿ ಮಾಡದಿದ್ದರೆ ಹಾಳಾಗ್ತದೆ, ಗೊತ್ತಾಯ್ತಾ? ಹಾಗಾಗಿ ಮಣ್ಣಿನ ನಿರ್ವಹಣೆಯನ್ನು ನಾವು ಸರಿಯಾಗಿ ಮಾಡಬೇಕು, ಅದು ಇರುವಂಥದ್ದು ವಿಷಯ. ಅದಕ್ಕೆ ನಾನು ಮುಖ್ಯವಾಗಿ ಏನು ಮಣ್ಣು ಹಾಳಾಗುವುದು ಯಾವಾಗ ಅಂತ ಹೇಳಿದರೆ, ರಾಸಾಯನಿಕಗಳನ್ನು ಹಾಕಿದರೆ ಮಣ್ಣು ಹಾಳಾಗ್ತದೆ. ಅದರ ನಿರ್ವಹಣೆ ಏನು, ಅದರಲ್ಲಿ ಮೇಯ್ನ್ ನಿರ್ವಹಣೆ ಏನು ಅಂತ ಹೇಳಿದರೆ, ನಾವು ಬೇರೆ ಕಡೆಯಲ್ಲಿ ಇಟ್ಟಾಗ, ಇಲ್ಲಿ ಮಲ್ಲಿಗೆ ಗಿಡದಲ್ಲಿ ಆ ಸಮಸ್ಯೆ ಬರುವುದಿಲ್ಲ. ಮಣ್ಣು ಬಿಸಿಲಿಗೆ ಬೀಳಬಾರ್ದು. ಮಣ್ಣು ಬಿಸಿಲಿಗೆ ಬಿದ್ದರೆ ಮಣ್ಣು ಹಾಳಾಗ್ತದೆ. ಹಾಗಾಗಿ ಬಿಸಿಲಿಗೆ ಬೀಳದಾಗೆ ನೋಡಬೇಕು. ಆದರೆ ಮಲ್ಲಿಗೆ ಗಿಡದಲ್ಲಿ ಬುಡದಲ್ಲಿ ಅಂಥದ್ದೇನು ಸಮಸ್ಯೆ ಬರುವುದಿಲ್ಲ, ಅಥವಾ ಲಕೋಟೆಯಲ್ಲಿ ಸಹ ಅಂಥ ಸಮಸ್ಯೆ ನಮಗೆ ಬರುವುದಿಲ್ಲ. ಯಾಕೆಂತ ಹೇಳಿದರೆ, ನಾವು ಗಿಡದ ಬುಡವನ್ನು ತರಗೆಲೆ ಹಾಕಿ ಮುಚ್ಚಿಡಬೇಕು ನಾವು, ಆವಾಗ ಮಣ್ಣೇನು ಹಾಳಾಗುವುದಿಲ್ಲ. ಹಾಗಾಗಿ ನಾವು ಎಷ್ಟು ವರ್ಷ ಸಹ ಅದರಲ್ಲಿ ನಾವು ಗಿಡವನ್ನು ನೆಡ್ಬೋದು. ಗಿಡಗಳಿಗೆ ಸಹ ಹಾಗೆ 100 ವರ್ಷಕ್ಕಿಂತ ಹೆಚ್ಚು ಆಯುಷ್ಯ ಇದೆ ಇದರಲ್ಲಿ. ಈ ತೆಂಗಿನ ಮರದ ಆಗಲ್ಲ ಈ ಗಿಡಗಳು. ಹೇಗೆ ಅಂತೇಳಿ ಹೇಳಿದರೆ, ಹೊಸ ಚಿಗುರು ಬರ್ತದೆ, ಹಳೆ ಗೆಲ್ಲುಗಳು ಒಣಗ್ತದೆ. ನೀವು ಇಲ್ಲಿ ಸಹ ನೋಡ್ಬೋದು ನೋಡಿ, ಇದೆಲ್ಲ ಒಣಗಿದ ಗೆಲ್ಲುಗಳಿದೆ ನೋಡಿ ಇದರಲ್ಲಿ. ಇದು ಹೊಸ ಚಿಗುರುಗಳು ಬರ್ತದೆ ನೋಡಿ, ಇಲ್ಲೆಲ್ಲ ಹೊಸ ಚಿಗುರುಗಳು ನೋಡ್ಬೋದು ನೋಡಿ. ಇದು ಹೊಸ ಚಿಗುರು ಕಾಣ್ತದೆ, ಇದು ಹೊಸ ಚಿಗುರುಗಳು ನೋಡಿ, ಇದೆಲ್ಲ ಹೊಸ ಚಿಗುರುಗಳು. ಇದು ಏನಾಗ್ತದೆ ಮುಂದೆ, ಇದು ದಪ್ಪ ಆಗಿ ಇದರಲ್ಲಿ ಗೆಲ್ಲುಗಳು ಬರ್ತದೆ. ಇದು ನೋಡಿ ಹಳೆಯದು, ಹೀಗೆ ಹಳೆ ಗೆಲ್ಲುಗಳೆಲ್ಲ ಸಾಯ್ತಾ ಇರ್ತದೆ ನೋಡಿ, ಇದೆಲ್ಲ ಸಾಯ್ತಾ ಉಂಟು. ಇದು ಸ್ವಾಭಾವಿಕ ಪ್ರಕ್ರಿಯೆ ಈ ಮಲ್ಲಿಗೆ ಗಿಡದಲ್ಲಿ. ಹಾಗಾಗಿ ಇದಕ್ಕೆ ನಿರಂತರವಾದಂಥ ಆಯುಷ್ಯ. ಈಗ 100 ವರ್ಷ ಆದರೂ ಅದರದ್ದು ಆಯುಷ್ಯ ಏನು ಕಡಿಮೆ ಆಗುವುದಿಲ್ಲ. ಯಾಕೆ? ಅದು ಹೊಸತಾಗ್ತಾ ಇರ್ತದೆ, ಗೊತ್ತಾಯ್ತಲ್ಲ? ಈಗ ಅದು ಇನ್ನು ದೊಡ್ಡದಾಗ್ತದಲ್ಲ, ಇದು ಸಾಯ್ತದಲ್ವ? ಹಾಗೆ ಈ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರ್ತದೆ. ಹಾಗಾಗಿ ಅದಕ್ಕೆ ಆಯುಷ್ಯ ಅಂತೇಳಿ ಹೇಳುವಂಥದ್ದಿಲ್ಲ. ಮಣ್ಣನ್ನು ಬದಲಾಯಿಸುವಂಥ ಅವಶ್ಯಕತೆ ಸಹ ಇಲ್ಲ. ಸೊ ನೀವು ಕೇವಲ ಇಲ್ಲಿ ಮಲ್ಲಿಗೆ ಕೃಷಿ ಮಾಡ್ತೀರಾ, ಬೇರೆ ಜಾಜಿ ಮತ್ತು ಬೇರೆ ಯಾವುದಾದ್ರೂ ನಿಮ್ಮದು ಕೃಷಿ ಇದೆ? ಅಂದರೆ ಇವತ್ತು ಕೃಷಿಕ ಹೇಳುವವನು ಒಂದು ಬೆಳೆ ಬೆಳೆದರೆ ಅವನಿಗೆ ಇವತ್ತು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಒಂದು ವಾತಾವರಣದಲ್ಲಿ ಒಂದು ಬೆಳೆ ಮಾಡಿಕೊಂಡು ಒಬ್ಬ ರೈತ ಬದುಕುವ ಹಾಗಿಲ್ಲ. ಅದಕ್ಕಾಗಿ ಸಮಗ್ರ ಕೃಷಿ ಹೇಳ್ತೇವೆ ನಾವು. ನಾನೊಂದು 15 ಬೆಳೆಗಳನ್ನು ಮಾಡ್ತೇನೆ. 15 ಬೆಳೆಗಳಿದೆ ನಮ್ಮಲ್ಲಿ. 15 ಬೆಳೆಗಳಲ್ಲಿ ಸಹ ಯಾವ ಬೆಳೆಯಲ್ಲಿ ಜಾಸ್ತಿ ಲಾಭ ಇದೆ ಅದನ್ನು ಜಾಸ್ತಿ ಮಾಡ್ತೇನೆ. ಉದಾಹರಣೆಗೆ ಈಗ ಮಲ್ಲಿಗೆ ಗಿಡದಲ್ಲಿ ಜಾಸ್ತಿ ಲಾಭ ಇದೆ, ಅದಕ್ಕೆ 1,500 ಮಾಡಿದ್ದೇನೆ. ಹಿಂದೆ ಬಾಳೆ ಮಾಡಿದ್ದೇನೆ, ಹಾಗೆ 1,500 ಬಾಳೆ ಇತ್ತು, ಕಾಳು ಮೆಣಸಿತ್ತು. ಹಾಗೆ ಈ 15 ಬೆಳೆಗಳಲ್ಲಿ ವೇರಿಯೇಷನ್ ಮಾಡ್ತಾ ಇರ್ತೀವಿ ನಾವು. ಅದರೊಂದು ಒಂದು ಲಾಭ, ನಮ್ಮ ಅನುಕೂಲತೆ, ನಮಗೆ ಸಿಗುವಂಥ ಲೇಬರ್, ಇದನ್ನೆಲ್ಲ ನೋಡಿಕೊಂಡು ಬದಲಾವಣೆ ಮಾಡ್ತಾ ಇರ್ತೀವಿ. ಹಾಗೆ ಒಂದು 15 ರೀತಿಯಲ್ಲಿ ಆದಾಯ ಪಡೆದರೆ ಮಾತ್ರ ಅವನು ಒಳ್ಳೆಯ ರೀತಿಯಲ್ಲಿ ರೈತ ಬದುಕಬಹುದು. ಈಗ ಮಲ್ಲಿಗೆ ನಾವೀಗ ಗಿಡ ನೆಟ್ಟರೆ ಸಾಕಾಗಲ್ಲ, ಅದನ್ನು ನಾವು ನೋಡ್ಕೋಬೇಕಾಗುತ್ತೆ, ಅದಕ್ಕೆ ಬುಡಕ್ಕೇನಾದರೂ ಹಾಕಬೇಕಾಗುತ್ತೆ. ಸೊ ಅದರ ಬಗ್ಗೆ ಏನಾದರೂ ತಿಳಿಸಿಕೊಡ್ಬೋದಾ ನಮಗೆ? ನೋಡಿ, ಇವತ್ತು ಈ ದ್ರವ ರೂಪದಲ್ಲಿ ಗೊಬ್ಬರಗಳನ್ನು ಕೊಡುವಂಥದ್ದು ಬಹಳ ಮುಖ್ಯ. ಯಾಕೆಂತೇಳಿ ಹೇಳಿದರೆ, ಕೂಡಲೇ ಪ್ರಯೋಜನ ಆಗಬೇಕು, ಅದರಲ್ಲಿರುವಂಥ ಪೋಷಕಾಂಶಗಳೆಲ್ಲ ಗಿಡಗಳಿಗೆ ಸಿಗಬೇಕು ಅಂತಾದರೆ ಅದನ್ನು ದ್ರವ ರೂಪದಲ್ಲಿ ಕೊಡಬೇಕು ನಾವು. ಅದು ದ್ರವ ರೂಪದಲ್ಲಿ ಕೊಡುವುದಂದರೆ ಏನು ಅಂತೇಳಿ ಹೇಳಿದರೆ, ಈ ಸಾವಯವ ವಸ್ತುಗಳನ್ನು ಯಾವುದೋ ಆಗ್ಬೋದು ಅದರಲ್ಲಿ. ಈಗ ನೆಲಕಡಲೆ ಹಿಂಡಿ ಆಗ್ಬೋದು, ಸೆಗಣಿ ಆಗ್ಬೋದು, ಗೊಬ್ಬರ ಆಗ್ಬೋದು, ಗೋಮೂತ್ರ, ಇಂಥ ವಸ್ತುಗಳು, ಕಡಲೆ ಹಿಟ್ಟು, ಬೆಲ್ಲ, ನಾವು ತಿನ್ನುವಂಥದ್ದು ಯಾವುದೋ ಆಗ್ಬೋದು, ಮೀನಿನದ್ದು ಸಾರು, ಮೀನಿನ ಸಾಂಬಾರು, ಮೀನಿನ ರಸ, ಯಾವ ವಸ್ತುಗಳು ಸಹ ಆಗ್ತದೆ ಅದರಲ್ಲಿ. ಆ ವಸ್ತುಗಳನ್ನು ನಾವು ನೀರಿಗೆ ಹಾಕಿ 3 ದಿವಸ ಅದನ್ನು ಕಳುಹಿಸಿ ಆನಂತರ ನಾವು ಗಿಡಗಳಿಗೆ ನಾವು ಕೊಟ್ಟಾಗ ಅದರಲ್ಲಿ ಉತ್ತಮವಾದಂಥ ಇಳುವರಿ ಬರ್ತದೆ. ಯಾಕೆಂತೇಳಿದರೆ ಅದರಲ್ಲಿರುವಂಥ ಪೋಷಕಾಂಶಗಳು ಪೂರ್ತಿ ಸಿಗ್ತದೆ,
ಒಳ್ಳೆಯ ರೀತಿಯಲ್ಲಿ ಗಿಡಗಳಿಗೆ ಸಿಗ್ತದೆ. ಹಾಗಾಗಿ ದ್ರವ ರೂಪದಲ್ಲಿ ಕೊಡುವಂಥದ್ದು ಬಹಳ ಮುಖ್ಯ. ಅದನ್ನು ನಾವು ನಿರಂತರವಾಗಿ ಕೊಡ್ತಾ ಇರಬೇಕು ಒಳ್ಳೆಯ ಇಳುವರಿಯನ್ನು ಪಡೆಯಬೇಕು. ಮಲ್ಲಿಗೆ ಬುಡಕ್ಕೆ ಗೊಬ್ಬರ ಅದೆಲ್ಲ ಹಾಕ್ತಾರೆ, ಸೊ ಅದು ಯಾವ ರೀತಿಯಲ್ಲಿ ಹಾಕ್ಬೋದು? ನೋಡಿ, ಜನರು ಸಾಮಾನ್ಯವಾಗಿ ಗೊಬ್ಬರ ಹಾಕುವಾಗ ತಪ್ಪು ಮಾಡ್ತಾರೆ. ಏನಂತ ಹೇಳಿದರೆ, ಮಲ್ಲಿಗೆ ಗಿಡದ ಬುಡವನ್ನು ಅಗೆದು ಗೊಬ್ಬರ ಹಾಕ್ತಾರೆ. ಅಗೆಯುವುದು ಬಹಳ ದೊಡ್ಡ ತಪ್ಪು. ನಾವು ಯಾವುದೇ ಒಂದು ಬೆಳೆಯಲ್ಲಿ ಮಣ್ಣನ್ನು ಅಗಿಬಾರ್ದು. ನಾವು ಯಾಕೆ ಅಗಿಬಾರ್ದು ಅಂತೇಳಿ ಹೇಳಿದರೆ, ಮಣ್ಣಾಗಿದ ಕೂಡಲೇ ಬೇರುಗಳು ತುಂಡಾಗ್ತದೆ. ಬೇರುಗಳು ತುಂಡಾದ ಕೂಡಲೇ ಪೋಷಕಾಂಶಗಳನ್ನು ತೆಗೆದುಕೊಳ್ಳಿಕ್ಕಾಗುವುದಿಲ್ಲ, ರೋಗಗಳು ಬರ್ತದೆ. ರೋಗಗಳು ಬಂದ ಮೇಲೆ ಕೀಟಗಳು ಬರ್ತದೆ. ಹೀಗೆ ಅದು ಸಮಸ್ಯೆಗಳ ಸರಮಾಲೆ ಆಗ್ತದೆ. ಹಾಗಾಗಿ ನಾವು ಮಲ್ಲಿಗೆ ಗಿಡದ ಬುಡದ ಮಣ್ಣನ್ನು ಅಗಿಬಾರ್ದು, ಕೇವಲ ಗೊಬ್ಬರಗಳನ್ನು ಕೊಡ್ತಾ ಹೋಗಬೇಕು. ನಾವು ಈ ಹಟ್ಟಿ ಗೊಬ್ಬರವನ್ನು ಏನಂತೇಳಿ ಹೇಳಿದರೆ, ನಾವು 3 ತಿಂಗಳಿಗೊಮ್ಮೆ ಕೊಡಬೇಕು. ಜೋರಾಗಿ ಮಳೆ ಬರುವ ಸಮಯವನ್ನು ಬಿಟ್ಟು, ಅಂದರೆ ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳನ್ನು ಬಿಟ್ಟು ಉಳಿದ ಸಮಯದಲ್ಲಿ ಸ್ವಲ್ಪ ಸ್ವಲ್ಪ ಕೊಡಬೇಕು. ಜನರೇನು ಮಾಡ್ತಾರೆ ಅಂತ ಹೇಳಿದರೆ, ಜಾಸ್ತಿ ಹೂ ಬರಬೇಕು ಅಂತೇಳಿ ಹೇಳಿ ಜಾಸ್ತಿ ಗೊಬ್ಬರವನ್ನು ಹಾಕ್ತಾರೆ. ಖಂಡಿತವಾಗಿ ಇದು ಸರಿಯಲ್ಲ. ನಾವು ಜಾಸ್ತಿ ಊಟ ಮಾಡಿದರೆ ಜಾಸ್ತಿ ಶಕ್ತಿಯನ್ನು ನಮಗೆ ಬರುವುದಿಲ್ಲ, ಅನಾರೋಗ್ಯ ಆಗ್ತದೆ. ಹಾಗೆಯೇ ಇವತ್ತು ಮಲ್ಲಿಗೆ ಗಿಡಕ್ಕೆ ಸಹ ಜಾಸ್ತಿ ಗೊಬ್ಬರ ಹಾಕೋದ್ರಿಂದ ಗಿಡಗಳಿಗೆ ಅನಾರೋಗ್ಯ ಆಗ್ತದೆ. ನಾವು ಎಷ್ಟು ಗೊಬ್ಬರ ಹಾಕಬೇಕು ಅಂತ ಹೇಳಿದರೆ, ಒಂದು ದೊಡ್ಡ ಗಿಡಕ್ಕೆ 3-4 kg ಗೊಬ್ಬರ ಸಾಕು. 3-4 ಬುಟ್ಟಿ ಗೊಬ್ಬರ ಅಲ್ಲ, 3-4 kg ಗೊಬ್ಬರವನ್ನು ಹಾಕಿದರೆ ಸಾಕಾಗ್ತದೆ. ಆಮೇಲೆ ಗೊಬ್ಬರ ಹಾಕಿದ ಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಗೊಬ್ಬರವನ್ನು ಮುಚ್ಚಿ ಇಡಬೇಕು. ನಾವು ಸೂರ್ಯನ ಬಿಸಿಲಿಗೆ ಬೀಳಬಾರ್ದು. ಅದಕ್ಕಾಗಿ ತರಗೆಲೆಯನ್ನು ಮುಚ್ಚಬೇಕು. ನಾವು ಗೊಬ್ಬರ ಹಾಕುವುದು, ತರಗೆಲೆಯನ್ನು ಮುಚ್ಚುವುದು, ಇಷ್ಟು ನಾವು ಮಾಡಿದರೆ ಸಾಕಾಗ್ತದೆ. ಆಮೇಲೆ ನಿರಂತರವಾಗಿ 3-4 ದಿನಕ್ಕೊಮ್ಮೆ ನೀರು ಕೊಡುವುದು, ಆಮೇಲೆ ದ್ರವ ರೂಪದ ಗೊಬ್ಬರವನ್ನು ಕೊಡುವುದು. ಇಷ್ಟು ಕೊಟ್ಟಾಗ ಗಿಡಗಳು ಹುಲಸಾಗಿ ಬೆಳೀತದೆ. ಇಲ್ಲಿ ನಮ್ಮ ಆಚೆ, ಉಡುಪಿ ಆಚೆ, ಶಂಕರಪುರ, ಬಂಟಕಲ್ ಆಚೆ ಎಲ್ಲ ಜಾಸ್ತಿಯಾಗಿ ಫ್ಯಾಮಿಲಿಗಳು ಈ ಒಂದು ಕೃಷಿಯಲ್ಲಿ ಮಲ್ಲಿಗೆ ಕೃಷಿಯಲ್ಲೇ ಅವಲಂಬಿತವಾಗಿವೆ. ಸೊ ಅದಕ್ಕೋಸ್ಕರ ನಿಮ್ಗೇನಾದರೂ ಹೇಳಿಕ್ಕಿದೆಯಾ ಸರ್? ನಿಮ್ಮಿಂದ ಏನಾದರೂ ಜನರಿಗೆ ಏನಾದರೂ ಹೇಳಿಕೆ ಇದ್ದರೆ ಹೇಳ್ಬೋದು. ನೋಡಿ, ಇಲ್ಲಿ ಮುಖ್ಯವಾಗಿ ಏನು ಗೊತ್ತುಂಟ, ಇವತ್ತು ನಾನು ಈಗಾಗಲೇ ಹೇಳಿದೆ ನಿಮಗೆ ಪ್ರಾರಂಭದಲ್ಲಿ, ಏನು ಅಂತೇಳಿ ಹೇಳಿದರೆ, ಸರಿಯಾದ ಮಾಹಿತಿ ಕೊಡುವವರು ಯಾರಿಲ್ಲ, ವೈಜ್ಞಾನಿಕವಾದ ಕೃಷಿ ಮಾಹಿತಿ ಕೊಡುವವರು ಯಾರಿಲ್ಲ ಅಂತ. ಅದಕ್ಕೆ ನಾವೀಗ ಉಡುಪಿ ಜಿಲ್ಲಾ ಕೃಷಿಕ ಸಂಘದಿಂದ ನಾವೊಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಏನು ಅಂತೇಳಿ ಹೇಳಿದರೆ, ರೈತರಿಗೆ ಉಚಿತವಾಗಿ ಒಂದು ಮಾಹಿತಿಯನ್ನು ಕೊಡುವಂಥದ್ದನ್ನು ಮಾಡ್ತಾ ಇದ್ದೇವೆ. ನಾನು ಮತ್ತು ನಮ್ಮ ಉಡುಪಿ ಜಿಲ್ಲಾ ಕೃಷಿಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕುದಿ ಶ್ರೀನಿವಾಸ ಭಟ್ ಅವರು ಎಲ್ಲ ರೈತರಿಗೆ ತರಬೇತಿ ಕೊಡುವಂಥದ್ದನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ತರಬೇತಿಯನ್ನು ತಿಳಿದುಕೊಂಡು ನೀವು ಆ ತರಬೇತಿ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು. ಇವತ್ತು ಸರಿಯಾಗಿ ಹೇಳುವವರು ಯಾರೂ ಇಲ್ಲ. ನಾವು ಸರಿಯಾದ ವಿಷಯಗಳನ್ನು ಮಾತ್ರ ಹೇಳ್ತೇವೆ, ಯಾವುದೇ ಒಂದು ತಪ್ಪು ಮಾಹಿತಿಗಳು ನಾವು ಕೊಡುವುದಿಲ್ಲ. ಹಾಗಾಗಿ ಸರಿಯಾದ ಮಾಹಿತಿ ಸಿಗ್ತದೆ, ಒಳ್ಳೆಯ ಇಳುವರಿ ಸಿಗ್ತದೆ, ಸುಲಭದಲ್ಲಿ ಆಗ್ತದೆ. ಈ ಮದ್ದುಗಳು ಯಾವುದು ಹಾಕುವಂಥ ಅವಶ್ಯಕತೆ ಇಲ್ಲ. ಅಷ್ಟು ಚೆನ್ನಾಗಿ ಇಳುವರಿ ಬರಲಿಕ್ಕೆ ನಿಮಗೆಲ್ಲ ಜನರಿಗೆ, ಮಲ್ಲಿಗೆ ಬೆಳೆಗಾರರಿಗೆ ಸಾಧ್ಯ ಉಂಟು. ಅದಕ್ಕಾಗಿ ನಾನು ನಿಮ್ಮಲ್ಲಿ ಮೊದಲನೇದಾಗಿ ಕೇಳುವಂಥದ್ದೇನು ಅಂತೇಳಿ ಹೇಳಿದರೆ, ನಿಮ್ಮ ಪ್ರದೇಶದಲ್ಲಿ ನೀವು ಒಂದು 10-20 ಜನರ ಮಲ್ಲಿಗೆ ಬೆಳೆಗಾರರು ಸೇರಿಕೊಂಡು ತರಬೇತಿ ಕಾರ್ಯಕ್ರಮಗಳನ್ನು ಮಾಡಿ. ಈಗ ನಮ್ಮ ಫೋನ್ ನಂಬರ್ಗಳಿದೆ, ನಮ್ಮ ಫೋನ್ ನಂಬರ್ಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡಿ. ಯಾವ ದಿವಸ ನೀವು ಒಂದು 15-20 ಮಲ್ಲಿಗೆ ಬೆಳೆಗಾರರನ್ನು ನೀವು ಸೇರಿಸ್ತೀರಿ ಅಂತೇಳಿ ಹೇಳಿ, ನಾವಲ್ಲಿ ಬಂದು ನಿಮಗೆ ಪ್ರಾಕ್ಟಿಕಲ್ ಏನಂತ ಹೇಳಿದರೆ ನಿಮ್ಮ ಮಲ್ಲಿಗೆ ಗಿಡದ ಜಾಗದಲ್ಲೇ ಬಂದು ತರಬೇತಿಯನ್ನು ಕೊಡ್ತೇವೆ. ಇದು ಬಹಳ ಮುಖ್ಯವಾಗಿ ಆಗಬೇಕು. ಯಾಕೆಂತ ಹೇಳಿದರೆ 99 ಜನ ತಪ್ಪು ಮಾಡ್ತಾ ಇದ್ದಾರೆ. ಇವತ್ತು ತಪ್ಪು ಮಾಡೋದ್ರಿಂದಲೇ ಇವತ್ತು ಮಲ್ಲಿಗೆಯಲ್ಲಿ ಇಳುವರಿ ಇಲ್ಲ. ಅದು ಒಂದನೇ ವಿಷಯ. ಎರಡನೇದು ವಿಷಯ ಏನು ಅಂತ ಹೇಳಿದರೆ, ನಾವು ಮಲ್ಲಿಗೆಯ ಉಪಯೋಗವನ್ನು ನಾವು ಜಾಸ್ತಿ ಮಾಡಬೇಕು. ಇದು ಬಹಳ ಅಗತ್ಯವಾದಂಥದ್ದು. ನಾವು ನಮ್ಮ ದೇವರ ಪಟಕ್ಕೆ, ನಮ್ಮ ಕಾರ್ಯಕ್ರಮಗಳಲ್ಲಿ ಹೂ ಮುಡಿಯುವಂಥದ್ದು, ನಮ್ಮ ದೇವರಿಗೆ ಹೂವನ್ನು ಹಾಕುವುದು, ಇದನ್ನು ನಾವು 2000 ರೂಪಾಯಿ ಇರುವಾಗ ಮಾಡಬೇಕು. ಇವತ್ತು ನಾವೇನು ಮಾಡ್ತೇವೆ, 60 ರೂಪಾಯಿ 70 ರೂಪಾಯಿ ಬರುವಾಗ ನಾವು ದೇವರಿಗೆ ಹೂ ಹಾಕ್ತೇವೆ. ಅದಲ್ಲ. ಯಾಕೆಂತೇಳಿ ಹೇಳಿದರೆ, ನಾವು ಹೂವಿನ ಉಪಯೋಗವನ್ನು ಜಾಸ್ತಿ ಮಾಡದೆ ಹೋದರೆ ಇನ್ನು ಮುಂದಿನ ದಿನದಲ್ಲಿ ನಮಗೆ ಹೂವಿಗೆ ದರ ಸಿಗುವುದಿಲ್ಲ. ದರ ಸಿಗದಿದ್ದರೆ ನಮಗೆ ಅದರಿಂದ ಏನು ಉಪಯೋಗ ಆಗುವುದಿಲ್ಲ. ಇನ್ನೊಂದು, ನಾವು ಮುಡಿಯುವಂಥದ್ದನ್ನು ಮಾಡಬೇಕು. ನಾವು ಹೂ ಮುಡಿಯದೆ ನಾವು ಮನೆಯಿಂದ ಹೊರಗೆ ಹೋಗಬಾರ್ದು. ಆ ಒಂದು ಪದ್ಧತಿಯನ್ನು ನಾವು ಪ್ರಾರಂಭ ಮಾಡಬೇಕು, ಮಲ್ಲಿಗೆ ಬೆಳೆಗಾರರು ನಾವು. ಮತ್ತು ಇನ್ನೊಂದು ಏನಂತ ಹೇಳಿದರೆ, ನಾವು ಪ್ರಚಾರ ಮಾಡಲಿಕ್ಕೆ ಶುರು ಮಾಡಬೇಕು. ಒಬ್ಬಳು ಹೂ ಮುಡಿದು ಬಂದರೆ 100 ಮಂದಿ ಹೇಳಬೇಕು ಅವಳ ಹತ್ರ ಭಾಳ ಚಂದ ಕಾಣ್ತದೆ ಅಂತೇಳಿ ಹೇಳಿಕೊಂಡು. ಆವಾಗ ಅವಳು ಏನು ಮಾಡ್ತಾಳೆ, ಪ್ರತಿನಿತ್ಯ ಹೂವನ್ನು ಮುಡಿಲಿಕ್ಕೆ ಶುರು ಮಾಡ್ತಾಳೆ. ಇದು ಪ್ರಚಾರ. ನೋಡಿ, ಇವತ್ತು ಕಂಪನಿಯವರು ಒಳ್ಳೆಯದಲ್ಲದ ವಸ್ತುವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಒಳ್ಳೆಯದಲ್ಲದ ವಸ್ತುವನ್ನು ಪ್ರಚಾರದಿಂದ ಮಾರಾಟ ಮಾಡ್ತಾ ಇದ್ದಾರೆ. ನಾವು ಮಲ್ಲಿಗೆ ಬೆಳೆಗಾರರು ಅದನ್ನು ನಾವು ಮಾಡಬೇಕು. ನಾವು ಎಣಿಸ್ತೇವೆ, ನಾವು ಹೂವನ್ನು ಮುಡಿದರೆ ನನಗೆ 100 ರೂಪಾಯಿ ನಷ್ಟ ಆಯಿತು ಅಂತೇಳಿ. ಅದು 100 ರೂಪಾಯಿ ನಷ್ಟ ಅಲ್ಲ, 1000 ರೂಪಾಯಿ ನಮಗೆ ಸಿಗ್ತದೆ. ಯಾಕೆಂತ ಹೇಳಿದರೆ ಬೇರೆಯವರು ಮುಡಿತಾರೆ ಅದನ್ನು. ನಾವು ನಮ್ಮ ಮದುವೆ ಸಮಾರಂಭದಲ್ಲಿ ಮಲ್ಲಿಗೆ ಹೂವಿನ ಒಂದು ಡೆಕೋರೇಷನನ್ನು ಮಾಡಿದರೆ 100 ಮಂದಿ ಮಲ್ಲಿಗೆ ಹೂವಿನ ಡೆಕೋರೇಷನನ್ನು ಮಾಡ್ತಾರೆ. ಮತ್ತು ಆವಾಗ ಏನಾಗ್ತದೆ, ನಮಗೆ 100 ಪಾಲು ಅದರಿಂದ ಲಾಭ ಆಗ್ತದೆ. ನಾವು ಸಂಕುಚಿತ ಮನೋಭಾವದಿಂದ ನಾವು ಎಲ್ಲ ಮಲ್ಲಿಗೆ ಹೂವನ್ನು ನಾವು ಮಾರುಕಟ್ಟೆಗೆ ಕೊಟ್ಟರೆ ನಮಗೆ ಯಾರಿಗೂ ಭವಿಷ್ಯ ಇಲ್ಲ. ಯಾಕೆಂತ ಹೇಳಿದರೆ ತಿನ್ನುವ ವಸ್ತು ಅಲ್ಲ ಅದು, 2 ಗಂಟೆಯಲ್ಲಿ ಬಾಡುವ ವಸ್ತು. ಅದಕ್ಕೆ 1000 ರೂಪಾಯಿ ಕೊಟ್ಟು ತಗೊಳ್ತಾರೆ ಅಂದರೆ ನಾವು ಅದನ್ನು ನಾವು ಪ್ರೋತ್ಸಾಹ ಮಾಡಲೇಬೇಕಾದಂಥ ವಿಷಯ. ಹಾಗಾಗಿ ಪ್ರಚಾರ ಮಾಡುವಂಥದ್ದು, ಉಪಯೋಗ ಹೆಚ್ಚು ಮಾಡುವಂಥದ್ದು. ಆಮೇಲೆ ಎಲ್ಲ ಇದೇನು
ಯುವಜನರು ಅಂದರೆ ಸಣ್ಣ ಮಕ್ಕಳಿಗೆ ಹುಟ್ಟಿದ ಮಕ್ಕಳಿಗೆ ನಾವು ಹೂ ಮುಡಿಯುವಂಥದ್ದನ್ನು ಅಭ್ಯಾಸ ಮಾಡಬೇಕು. ಇವತ್ತು ಹೂ ಅಂದರೆ ಕಸ ಹೇಳ್ತಾರೆ. ಇಂಥ ಒಂದು ದುರ್ದೈವ ಅಂದರೆ ಶಾಲೆಗಳಲ್ಲಿ ಹೂ ಮುಡಿದುಕೊಂಡು ಬಂದರೆ ಶಾಲೆಯಲ್ಲಿ ಕಸ ಆಗ್ತದೆ ಹೇಳ್ತಾರೆ. ಇದು ಬಹಳ ದೌರ್ಭಾಗ್ಯದ ವಿಷಯ. ನಮ್ಮಂಥ ಒಂದು ದೇಶದಲ್ಲಿ ಈ ರೀತಿ ಹೇಳುವುದು, ಅದು ಕಸ ಅಲ್ಲ ಅದು ಅಲ್ವಾ? ಕಸ ಹೇಗೆ ಆಗ್ತದೆ? ಅದು ಕಸ ಪ್ಲಾಸ್ಟಿಕ್ ಕಸ, ಉಗುಳಿದ್ರೆ ಕಸ ಅದು. ಇದು ಹೂ ಹೇಗೆ ಕಸ ಆಗ್ತದೆ? ಅದನ್ನು ಸ್ವಚ್ಛ ಮಾಡಲಿಕ್ಕೆ ಆಗೋದಿಲ್ವ ನಮಗೆ? ಸಂಜೆ ಆಗುವಾಗ ಮಧ್ಯಾಹ್ನ ಹೂ ನೆಲದಲ್ಲಿ ಬಿದ್ದರೆ ಏನು ಆಗ್ತದೆ ಸಂಜೆವರೆಗೆ? ಆನಂತರ ನಾವು ಅದನ್ನು ಕ್ಲೀನ್ ಮಾಡ್ಬೋದಲ್ಲ. ಇದನ್ನು ನಾವು ಮಾಡಬೇಕು. ಎಲ್ಲ ಶಾಲೆಗಳಲ್ಲಿ ಮಕ್ಕಳು ಕಂಪಲ್ಸರಿ ಮಲ್ಲಿಗೆ ಹೂ ಬಿಡಿದುಕೊಂಡು ಬರಬೇಕು ಅಂತೇಳಿ ಹೇಳುವಂಥದ್ದನ್ನು ಮಾಡಬೇಕು. ಅದಕ್ಕೆ ಮುಖ್ಯವಾಗಿ ನಾವೇನು ಅಂತ ಹೇಳಿದ್ರೆ ಈ ಹೋರಾಟಗಳನ್ನು ಮಾಡಬೇಕು. ನಾವು ಹೋರಾಟಗಾರರಾಗಬೇಕು. ಹೋರಾಟ ಮಾಡದಿದ್ದರೆ ಯಾರೂ ನಮಗೆ ನ್ಯಾಯ ಕೊಡುವುದಿಲ್ಲ. ಎಲ್ಲಿಯೂ ನಮ್ಮದು ಹೂ ಮಾರಾಟ ಆಗುವುದಿಲ್ಲ. ಮತ್ತು ಮಾರಾಟವನ್ನು ಹೆಚ್ಚು ಮಾಡಬೇಕು. ರಫ್ತು ಮಾಡುವಂಥದ್ದು ಬೇರೆ ಬೇರೆ ಭಾಗಗಳಲ್ಲಿ ಅದರ ಮಾರಾಟದ ಈ ಬ್ರ್ಯಾಂಚುಗಳು ಉಂಟಲ್ಲ, ಇದನ್ನು ನಾವು ಜಾಸ್ತಿ ಮಾಡಬೇಕು. ಹಾಗೆ ಸಮಗ್ರವಾಗಿ ನಾವು ಸಮುದಾಯದ ದೃಷ್ಟಿಯಿಂದ ಯೋಚನೆ ಮಾಡಿದರೆ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ನಮಗೆ ಉತ್ತಮವಾದಂಥ ಒಂದು ಇದು ಏನು ಆದಾಯ ಬರ್ಬೋದು. ಇಲ್ಲದ್ರೆ ಇದು ತಾತ್ಕಾಲಿಕವಾಗ್ತದೆ. ನಮ್ಮದು ಬಹಳ ದೊಡ್ಡ ವಿಪತ್ತನ್ನು ಎದುರಿಸಬೇಕಾಗ್ತದೆ ದರಗಳು ಕುಸಿದು ಹೋದರೆ. ಹಾಗಾಗಿ ಅದರ ಬಗ್ಗೆ ನಾವೆಲ್ಲರೂ ಸಂಘಟಿತರಾಗಿ ಪ್ರಯತ್ನ ಮಾಡಿದರೆ ಮಾತ್ರ ನಾವು ಯಶಸ್ವಿ ಆಗ್ತೇವೆ. ಅದಕ್ಕೆ ಬೇಕಾಗುವಂಥ ಎಲ್ಲ ಸಹಕಾರವನ್ನು ನಾವು ಉಡುಪಿ ಜಿಲ್ಲಾ ಕೃಷಿಕ ಸಂಘದಿಂದ ನಾವು ಕೊಡ್ತೇವೆ. ಹಾಗಾಗಿ ಜನರು ತರಬೇತಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ವಿನಂತಿಯನ್ನು ಮಾಡ್ತೇನೆ. ನಿಮ್ಮ ತರಗತಿಗಳು ಇರುತ್ತಾ? ಅಲ್ಲಿ ಜನರು ಬರ್ಬೋದಾ? ಯಾವಾಗ ಅದೆಲ್ಲ ಇರುತ್ತೆ? ಅಂದರೆ ನಾವು ಹೇಳುವುದು ಏನು ಅಂತೇಳಿ ಹೇಳಿದರೆ, ಪ್ರತಿಯೊಬ್ಬ ರೈತರು ಒಟ್ಟಾಗಿ ಅವರವರೇ 25 ಜನ ಮಾಡಬೇಕು. 25 ಜನ ರೈತರು ಒಟ್ಟಾಗಿ ಒಂದು ತರಬೇತಿ ಕಾರ್ಯಕ್ರಮವನ್ನು ಮಾಡಬೇಕು. ಆ ರೀತಿ ಮಾಡಿದರೆ ಅದು ಸುಲಭ ಆಗ್ತದೆ. ನಾವಂದರೆ ದೂರ ಮಾಡಿದರೆ ನಮಗೆ ಅದು ಅವರಿಗೂ ಕನ್ವೀನಿಯೆಂಟ್ ಆಗೋದಿಲ್ಲ. ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇರ್ತಾರೆ. ಹಾಗಾಗಿ ನಾವು ಅವರಿಗೆಲ್ಲ ಅನುಕೂಲ ಆಗುವಂಥದ್ದಿನ ತರಬೇತಿ ಕಾರ್ಯಕ್ರಮ ಮಾಡೋದು. ಒಂದು 2-3 ತರಬೇತಿ ಕಾರ್ಯಕ್ರಮಗಳನ್ನು ಮಾಡಿದರೆ ಅವರು ಪೂರ್ತಿ ಮಾಹಿತಿಯನ್ನು ಪಡೀಲಿಕ್ಕಾಗ್ತದೆ. ಒಳ್ಳೆ ರೀತಿಯ ಬೆಳೆಯನ್ನು ಪಡೀಬೋದು. ಯಾಕೆಂತೇಳಿದರೆ ಒಂದು ಸಲ ಕೇಳುವಾಗ ಅದು ಪೂರ್ತಿ ಅರ್ಥ ಆಗೋದಿಲ್ಲ. ಹಾಗಾಗಿ ಆ ರೀತಿ ಮಾಡುವಂಥದ್ದು ಒಳ್ಳೆಯದು. ಮತ್ತು ಇನ್ನು ಲಾಸ್ಟ್ ಒಂದು ಕ್ವಶನ್ ಇತ್ತು ಸರ್. ಕೆಲವರೆಲ್ಲ ಕೇಳ್ತಿದ್ರು, ಮಲ್ಲಿಗೆ ನಾವು ಕಟ್ಟಿ ಮಾರುಕಟ್ಟೆಗೆ ಕೊಡ್ತೀವಿ, ಅಲ್ಲಿಂದಲೇ ಜನರು ತೊಗೊಂಡು ಹೋಗ್ತಾರೆ ಅಂತ. ಕೆಲವರಿಗೆ ಖಾಲಿ ನಾವು ತೆಗೆದ ಮೇಲೆ ಅದು ಏನೋ ಇರುತ್ತಲ್ಲ ಹೋಲ್ಸೇಲಲ್ಲಿ, ಆ ರೀತಿ ಎಲ್ಲಿಯಾದರೂ ಸಿಗುತ್ತಾ ಅಂತ ಕೇಳ್ತಿದ್ರು. ನಿಮಗೆ ಗೊತ್ತಾದ ಹಾಗೆ ಆ ರೀತಿಯಾಗಿ ಮಲ್ಲಿಗೆ ಏನಾದರೂ ಕೊಡ್ತಾರಾ ಮಾರ್ಕೆಟಿಗೆ? ಅಲ್ಲ, ಇಲ್ಲಿ ಏನು ಗೊತ್ತುಂಟ, ನಾವು ಈಗ ದೂರದ ಪ್ರದೇಶದಲ್ಲಿರುವವರಿಗೆ ಮಲ್ಲಿಗೆ ಹೂವನ್ನು ತೆಗೆದುಕೊಳ್ಬೇಕಾದ್ರೆ ಈ ಮಾರಾಟದ ವ್ಯವಸ್ಥೆಯೇ ಆಗಬೇಕು. ಯಾಕೆಂತೇಳಿದರೆ ಬೊಂಬಾಯಿಯಲ್ಲಿರುವವನು ಒಬ್ಬನು ಮಲ್ಲಿಗೆ ಹೂ ಬೇಕು ಅಂತಾದರೆ ಒಬ್ಬ ರೈತನಿಗೆ ನೇರವಾಗಿ ಮಾರುಕಟ್ಟೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಅಲ್ಲಿಯ ವರ್ತಕರನ್ನು ಸಂಪರ್ಕ ಮಾಡುವಂಥದ್ದು ಒಳ್ಳೆಯದವರು. ಅಲ್ಲಿಯ ವರ್ತಕರನ್ನು ಸಂಪರ್ಕ ಮಾಡಿ ಮುಂಚಿತವಾಗಿ ಸಂಪರ್ಕ ಮಾಡಿದರೆ ಅವರಿಗೆ ಮಲ್ಲಿಗೆ ಹೂವನ್ನು ಪಡೆಯಬಹುದು. ಮತ್ತು ಇನ್ನೊಂದು ಏನು ಅಂತೇಳಿದರೆ, ಈ ಶೀತಲಿಗ್ರಹದಲ್ಲಿ ಈ ತಂಪು ಇದರಲ್ಲಿ ಏನು ರೆಫ್ರಿಜಿರೇಟರ್ ಹೇಳ್ತೇವಲ್ವ ನಾವು, ಅದರಲ್ಲಿ ಇಟ್ಟು ಸಹ ಒಳ್ಳೆಯದಾಗಿ ನಾವು ಮಲ್ಲಿಗೆ ಹೂವನ್ನು ನಾವು ನಮ್ಮ ಸಮಾರಂಭಗಳಿಗೆ ಉಪಯೋಗಿಸ್ಬೋದು. ಯಾವುದೇ ತೊಂದರೆ ಇಲ್ಲ. ಅಲ್ಲಿ ಏನು ಅಂತೇಳಿ ಹೇಳಿದರೆ, ನಾವು ಸಮಾರಂಭಕ್ಕಿಂತ 1-2 ಗಂಟೆಯ ಮೊದಲು ನಾವು ಫ್ರಿಜ್ಜಿನಿಂದ ತೆಗಿಬೇಕು. ಈಗ ನಮಗೀಗ ಒಂದು 10 ದಿವಸದ ಹಿಂದಿನ ಹೂವು ನಾವು ಅದನ್ನು ಫ್ರಿಜ್ಜಿನಲ್ಲಿ ಇಡಬೇಕು. 10 ದಿವಸದ ನಂತರ ಆ ಸಮಾರಂಭ ಯಾವಾಗ ಶುರುವಾಗ್ತದೆ ನೋಡಿ, ಆ ಸಮಾರಂಭ ಶುರುವಾಗ್ತದಲ್ಲ. ಈಗ 10 ಗಂಟೆಗೆ ಸಮಾರಂಭ ಆದರೆ 8 ಗಂಟೆಗೆ ನಾವು ಫ್ರಿಜ್ಜಿನಿಂದ ಹೂವನ್ನು ತೆಗಿಬೇಕು. 2-3 ಗಂಟೆಯವರೆಗೆ ಅದು ಒಳ್ಳೆಯ ಒಂದು ಕಂಡೀಷನ್ನಲ್ಲಿ ಹೂ ಇರ್ತದೆ. ಹಾಗಾಗಿ ದೂರದಲ್ಲಿರುವವರು, ವಿದೇಶದಲ್ಲಿರುವವರು ಈಗ ಫ್ರಿಜ್ಜಿನಲ್ಲಿ ಕಳಿಸುವಂಥ ವ್ಯವಸ್ಥೆ ಸಹ ಬಂದಿದೆ. ಇವರು ಆ ಫ್ರಿಜ್ಜಿನಲ್ಲಿ ಕಳಿಸಿ ಸಹ ಅವರೆಲ್ಲ ಸಮಾರಂಭಗಳಿಗೆ ಹೂವನ್ನು ಉಪಯೋಗಿಸಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಇಲ್ಲಿಯ ನಮ್ಮ ಕಟ್ಟೆಯವರನ್ನು ಸಂಪರ್ಕ ಮಾಡಿದರೆ ಅದು ಯಶಸ್ವಿ ಆಗ್ತದೆ. ಸರ್, ಅವರದ್ದೇ ಆದ ನರ್ಸರಿ ಇದೆ. ಹಾಗಾಗಿ ಇಲ್ಲಿ ಅವರು ಮಲ್ಲಿಗೆ ಕೃಷಿಯನ್ನು ಕೂಡ ಮಾಡ್ತಾರೆ. ಅದರ ಜೊತೆ ಅವರದ್ದೇ ಆದ ನರ್ಸರಿ ಕೂಡ ಇದೆ. ಅದರ ಬಗ್ಗೆ ಮಾಹಿತಿ ಅವರ ಹತ್ರನೇ ನಾನು ಕೇಳ್ತೇನೆ. ಬನ್ನಿ. ನೋಡಿ, ಮಲ್ಲಿಗೆಯದ್ದು ನರ್ಸರಿ ಇದೆ. ಈ ನರ್ಸರಿಯಲ್ಲಿ ವೈಶಿಷ್ಟ್ಯ ಏನು ಅಂತೇಳಿ ಹೇಳಿದರೆ, ಎಲ್ಲರೂ ಹೇಳ್ತಾರೆ ಅಧಿಕ ಇಳುವರಿ ಕೊಡುವಂಥ ತಳಿ ಬೇಕು ಅಂತೇಳಿ ಹೇಳುವಂಥದ್ದು. ಅಂದರೆ ಸಪುರ ಎಲೆಯ ಮಲ್ಲಿಗೆ ಗಿಡಗಳು, ಅದನ್ನು ಮಾತ್ರ ನಾವು ಮಾಡಿದ್ದೇವೆ. ನಮ್ಮಲ್ಲಿ ಒಂದೇ ಒಂದು ದಪ್ಪ ಎಲೆಯ ಮಲ್ಲಿಗೆ ಗಿಡಗಳಿಲ್ಲ. ಒಳ್ಳೆಯ ಇಳುವರಿಯನ್ನು ಕೊಡ್ತದೆ. ಮತ್ತು ನಿಮಗೆ ಬೇಕಾದರೆ ದೊಡ್ಡ ದೊಡ್ಡ ಗಿಡಗಳು ಸಹ ಇದೆ. 2 ವರ್ಷದ ಗಿಡ ಇದೆ, 1 ವರ್ಷದ ಗಿಡ ಇದೆ, 3 ತಿಂಗಳ ಗಿಡ ಇದೆ. ಯಾರಿಗೆ ಈ ಅಧಿಕ ಹಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅವರಿಗೆ ನಾವು 3 ತಿಂಗಳ ಗಿಡವನ್ನು 80 ರೂಪಾಯಿಗೆ ಕೊಡ್ತೇವೆ. ಅದೇ 1 ವರ್ಷದ ಗಿಡವನ್ನು 150 ರೂಪಾಯಿಗೆ ಕೊಡ್ತೇವೆ. 2 ವರ್ಷದ ಗಿಡವನ್ನು ನಾವು 250 ರೂಪಾಯಿಗೆ ಕೊಡ್ತೇವೆ. ಹಾಗೆ ಭಾಳ ದೊಡ್ಡ ಗಿಡಗಳು ಅಂದರೆ 4-5 ವರ್ಷದ ದೊಡ್ಡ ಗಿಡಗಳು ಫುಲ್ಲು ಹೂ ಇರುವಂಥ ಗಿಡವನ್ನು 500 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೇವೆ ನಾವು. ಹಾಗಾಗಿ ಇದರ ಸದುಪಯೋಗವನ್ನು ಪಡಿಬೋದು. ಆಮೇಲೆ ಬಹಳ ಉತ್ತಮವಾಗಿ ಗಿಡಗಳಿದೆ ಎಲ್ಲ ಕಡೆಯಲ್ಲಿ. ಏನು ಅಂತೇಳಿ ಹೇಳಿದರೆ, ಈ ಗಿಡಗಳು ಬಹಳ ವೀಕ್ ಆಗಿರ್ತದೆ. ನಮ್ಮಲ್ಲಿ ಆಗಲ್ಲ. ವೀಕಾದಂಥ ಗಿಡಗಳನ್ನು ನಾವು ಕೊಡುವುದೇ ಇಲ್ಲ. ಒಳ್ಳೆಯ ಶಕ್ತಿ ಇರುವಂಥದ್ದು, ಒಳ್ಳೆಯ ಚಿಗುರು ಇರುವಂಥದ್ದು, ಆರೋಗ್ಯ ಇರುವಂಥ ಗಿಡಗಳನ್ನು ನಾವು ಕೊಡ್ತೇವೆ. ಆ ರೀತಿ ಅದರ ಒಂದು ಸದುಪಯೋಗವನ್ನು ರೈತರು ಪಡೆದುಕೊಳ್ಬೋದು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು ಸರ್.